ಕಿಚ್ಚ ಸುದೀಪ್ ನಟನೆಯ ವಿಕ್ರಾಂತ್ ರೋಣ ಸಿನಿಮಾದ ನಂತರ ರಾಕ್ಷಸರುಡು 2 ಚಿತ್ರದಲ್ಲಿ ಸುದೀಪ್ ನಟಿಸುತ್ತಿದ್ದಾರೆ. ವಿಕ್ರಾಂತ್ ರೋಣ ಸಿನಿಮಾ ಹಿಟ್ಟಾದ ಬಳಿಕ ಸುದೀಪ್ ಮುಂದಿನ ನಡೆ ಏನಾಗಿರಲಿದೆ ಎಂಬ ಕುತೂಹಲ ಅಭಿಮಾನಿಗಳಲ್ಲಿದೆ. ಈ ನಡುವೆ ಇನ್ಯಾವ ಸಿನಿಮಾವನ್ನು ಸುದೀಪ್ ಒಪ್ಪಿಕೊಳ್ಳಬಹುದು ಎಂದು ಕುತೂಹಲ ಸಹಜವಾಗಿದೆ. ವಿಕ್ರಾಂತ್ ರೋಣ ನಿರ್ದೇಶಕ ಅನೂಪ್ ಭಂಡಾರಿ ನಿರ್ದೇಶನದಲ್ಲಿ ಬಿಲ್ಲರಂಗ ಭಾಷ್ಯ ಸಿನಿಮಾ ಘೋಷಣೆಯಾಗಿದೆ. ಈ ಸಿನಿಮಾ ಸೆಟ್ಟೇರುವುದು ತುಸು ತಡ. ಇದಕ್ಕೆ ಉತ್ತರ ದೊರಕಿದೆ. ಸುದೀಪ್ ಹೊಸ ಸಿನಿಮಾ ಒಪ್ಪಿಕೊಂಡಿದ್ದಾರೆ ಎಂದು ಸುದ್ದಿ ಹರಿದಾಡ್ತಾ ಇದೆ. ವಿಶೇಷವೆಂದರೆ ಬಹಳ ದಿನಗಳ ಬಳಿಕ ಸುದೀಪ್ ತೆಲುಗು ಸಿನಿಮಾವೊಂದನ್ನು ಒಪ್ಪಿಕೊಂಡಿದ್ದಾರೆ. ಪೂರ್ಣ ಪ್ರಮಾಣದ ನಾಯಕನಾಗಿ ಅವರು ಹೊಸ ತೆಲುಗು ಸಿನಿಮಾದಲ್ಲಿ ನಟಿಸುತ್ತಿದ್ದಾರೆ ಎನ್ನಲಾಗಿದೆ. ತೆಲುಗಿನಲ್ಲಿ ಸೂಪರ್ ಹಿಟ್ ಆಗಿದ್ದ ರಾಕ್ಷಸರುಡು ಸಿನಿಮಾ 2ನೇ ಭಾಗ ರೆಡಿಯಾಗುತ್ತಿದ್ದು, ಈ ಸಿನಿಮಾದ ಮುಖ್ಯ ಪಾತ್ರದಲ್ಲಿ ಸುದೀಪ್ ನಟಿಸ್ತಾ ಇದ್ದಾರೆ ಎನ್ನಲಾಗುತ್ತಿದೆ. 2019ರಲ್ಲಿ ಬಿಡುಗಡೆಯಾಗಿದ್ದ ರಾಕ್ಷಸರುಡು ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ಆ ಸಿನಿಮಾದಲ್ಲಿ ಬೆಲ್ಲಂಕೋಡು ಶ್ರೀನಿವಾಸ್ ಮುಖ್ಯ ಪಾತ್ರದಲ್ಲಿ ನಟಿಸಿದ್ದರು. ಈಗ ಅದೇ ಸಿನಿಮಾದ 2ನೇ ಭಾಗ ತಯಾರಾಗುತ್ತಿದೆ. ಮುಖ್ಯ ಪಾತ್ರದಲ್ಲಿ ಸುದೀಪ್ ನಟಿಸುತ್ತಾ ಇದ್ದಾರೆ ಎನ್ನಲಾಗಿದೆ. ರಾಕ್ಷಸರುಡು ಸಿನಿಮಾ ನಿರ್ದೇಶನ ಮಾಡಿದ ರಮೇಶ್ ವರ್ಮಾ ಅವರೇ ರಾಕ್ಷಸರುಡು 2 ಸಿನಿಮಾ ನಿರ್ದೇಶಿಸುತ್ತಿದ್ದಾರೆ. ಸಿನಿಮಾಗಾಗಿ ಸೂಕ್ತ ನಾಯಕನ ಹುಡುಕಾಟದಲ್ಲಿದ್ದರು. ಸುದೀಪ್ಗೆ ಈ ಚಿತ್ರಕಥೆ ಇಷ್ಟವಾದ ಕಾರಣ ಸಿನಿಮಾದಲ್ಲಿ ನಟಿಸಲು ಒಪ್ಪಿಕೊಂಡಿದ್ದಾರೆ. ಸಿನಿಮಾದಲ್ಲಿ ಸುದೀಪ್ ಜೊತೆಗೆ ಮಾಳವಿಕಾ ಮೋಹನ್ ನಾಯಕಿಯಾಗಿ ನಟಿಸ್ತಾ ಇದ್ದಾರೆ. ಸಿನಿಮಾದ ವಿಲನ್ ಪಾತ್ರಕ್ಕೆ ಭರ್ಜರಿ ನಟನನ್ನೇ ರಮೇಶ್ ವರ್ಮಾ ಕರೆತಂದಿದ್ದಾರೆ. ಹೌದು, ಸಿನಿಮಾದ ವಿಲನ್ ಪಾತ್ರಕ್ಕೆ ವಿಜಯ್ ಸೇತುಪತಿಯನ್ನು ರಮೇಶ್ ವರ್ಮಾ ಒಪ್ಪಿಸಿ ಕರೆತಂದಿದ್ದಾರೆ. ರಾಕ್ಷಸರುಡು ಸಿನಿಮಾ ಹೀರೋ ಮತ್ತು ವಿಲನ್ ನಡುವಿನ ಕಠಿಣ ಸ್ಪರ್ಧೆಯುಳ್ಳ ಸಿನಿಮಾ ಆಗಿದ್ದು, ಹೀರೋ ಮತ್ತು ವಿಲನ್ ಇಬ್ಬರಿಗೂ ದೊಡ್ಡ ಮಟ್ಟದ ಸ್ಕೋಪ್ ಇರುವ ಸಿನಿಮಾ ರಾಕ್ಷಸರುಡು ಆಗಿದೆ. ಈಗ ಈ ಸಿನಿಮಾಕ್ಕೆ ಸಹ ಪವರ್ಫುಲ್ ವಿಲನ್ ಅನ್ನೇ ರಮೇಶ್ ವರ್ಮಾ ಕರೆತಂದಿದ್ದಾರೆ. ಸುದೀಪ್ ಪ್ರಸ್ತುತ ವಿಕ್ರಾಂತ್ ರೋಣ ಸಿನಿಮಾದ ಯಶಸ್ಸಿನ ಖುಷಿಯಲ್ಲಿದ್ದಾರೆ. ರಾಕ್ಷಸರುಡು ಸಿನಿಮಾಕ್ಕೆ ಮುನ್ನ ತಮಿಳಿನ ಮತ್ತೊಬ್ಬ ನಿರ್ದೇಶಕನ ಜೊತೆ ಸುದೀಪ್ ಸಿನಿಮಾ ಮಾಡಲಿದ್ದಾರೆ. ನಿರ್ದೇಶಕ ವೆಂಕಟ ಪ್ರಭು ಸಿನಿಮಾದಲ್ಲಿ ಸುದೀಪ್ ನಟಿಸಲಿದ್ದಾರೆ. ವೆಂಕಟ ಪ್ರಭು ಪ್ರಸ್ತುತ ನಾಗಚೈತನ್ಯ ಸಿನಿಮಾಕ್ಕೆ ಆಕ್ಷನ್ ಕಟ್ ಹೇಳುತ್ತಿದ್ದಾರೆ. ಆ ಸಿನಿಮಾದ ಬಳಿಕ ಸುದೀಪ್ಗೆ ಸಿನಿಮಾ ಮಾಡಲಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ತೆಲುಗಿನ ರಾಕ್ಷಸರುಡು ಸಿನಿಮಾ ತಮಿಳಿನ ರಚ್ಚಸನ್ ಸಿನಿಮಾದ ರೀಮೇಕ್ ಆಗಿತ್ತು. ಆದರೆ ಈಗ ರಾಕ್ಷಸರುಡು 2 ಸಿನಿಮಾ ಮೊದಲ ಸಿನಿಮಾಕ್ಕಿಂತಲೂ ವಿಭಿನ್ನವಾಗಿ ನಿರ್ಮಿಸಲಾಗುತ್ತಿದೆ. ಮೊದಲ ಸಿನಿಮಾ ರೀಮೇಕ್ ಆಗಿದ್ದರೂ ರಾಕ್ಷಸರುಡು 2 ಸ್ವಮೇಕ್ ಆಗಿರಲಿದೆ ಎನ್ನಲಾಗಿದೆ. ವೆಂಕಟಪ್ರಭು ಸಿನಿಮಾ ಹಾಗೂ ರಾಕ್ಷಸರುಡು 2 ಸಿನಿಮಾ ಬಳಿಕ ಸುದೀಪ್ ನಟನೆಯ ಬಿಲ್ಲರಂಗ ಭಾಷ್ಯ ಸಿನಿಮಾ ಸೆಟ್ಟೇರುವ ಸಾಧ್ಯತೆ ಇದೆ. ಈ ಬಗ್ಗೆ ನೀವೇನು ಹೇಳ್ತೀರಾ? ನೀವು ಕೂಡ ಕಿಚ್ಚ ಸುದೀಪ್ ಅವರ ಕಟ್ಟ ಅಭಿಮಾನಿಯಾಗಿದ್ದಲ್ಲಿ ಜೈ ಕಿಚ್ಚ ಬಸಂತ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ.